ಅಪಾಯಕ್ಕೆ ಕಾರಣ. ಹೋಯ್ತಾ? ಓ ಅಲ್ಪ ಉಂಟು ಒಂಜೋದಿಕ್ಕೆ ಏರಣ್ಣ ನೋಪೇರಿ ಐಕ ತುಂಬ ಪೆಟ್ಟದು ಸೈಪಾಯಿ ಯಾಕೆ ನಾಚಿಕೆ ಬುಟ್ನಯ ಮಾನ ಬುಟ್ನಯ ಮರ್ಯಾದೆ ಬುಟ್ನಯ ಈ ಹಾಳಾದ ಬಾರ ಈ ಕುರಿದು ಬಾರ ಈ ಮಣ್ಣದಿದ್ದು ಬಾರ ಕುಲ್ಲಾಯಿ ನೋಡುದ ನೀನು 24 ಕೂಡಿ ತಾಳೋಡು. ನಿನಗೆ ಕುಟುಂಬದ ಬಹಳ ದೊಡ್ಡ ದೋಷ ಉಂಟು. ನೀನು ಹೇಳಿದ್ದು ಇಷ್ಟೆಲ್ಲ ದೋಷ ಅಂತ ನಿಕ್ಕ ನಿರ್ಣಯ ಬೈದದ್ದು ಮಾರಿ ಬರ್ತನಯ ನನಗೆ. ನಾನೇನು ಮಾಡಿದೆ? ಬಾಕಿ ಮಲ್ಪನಾಥ ಮಲ್ತಾಡಿ ಅಲ್ಲ ಏನಾಯಿತು? ನಿಮಗೆ ಕಣ್ಣು ದೋಷಯ ತೋಟಿಟ್ಟು ಒಂದೇ ಆಯ್ತು 5 ಇತ್ತೇ ಆಯ್ತು 4 ಏತು ಕಡಿಮೆ 1 ಅವು ಗೊತ್ತಾವಣೆ ಮಾತಾಡ್ನಾಗನೆ ಒಂಜು ಕಡಿಮೆ ಕೈ ಮುಖ್ಯ ದೀಪ ಹತ್ತು ಮಾರಯ ಯಾರು ಎಲ್ಲಾತಿಗೆ ಹೋಗೋದಿಲ್ಲ ಮತ್ತೆ ಟಿಪ್ ದಾಂಟ್ಲಿ ಆಯ್ತಾ ನಾವು ತಾಗಿದ್ದ ನೀನು ತಾಗಿದ್ದು ಯಾರು ತಾಗಿದಿನ ಅತ್ತೀಯ ನೀನು ತಾಗುತ್ತೀಯ? ಏರಿ ನೀನು ತಾಗುವೆಯ? ಮರ್ಲತ್ತಿನ ತಾಗಾಯ ವಿಷಯಕ್ಕೇನು ಎಂಕ್ಲು ಮೂಲ ಮಲ್ಲ ನರಮಾನಿಲು ಓಹೋ ಹಾಗೆ ಕಾಣುವುದಿಲ್ಲ. ಕಾಣುವುದಿದತ್ತು ತೀರ್ಥದ ಕ್ರಮೇಜಿ ಎಂಕ್ಲು ಪೋಪುರ್ನ ಇಂಚ ಮೇಲೆ ಮಿತ್ತದು ಒಂದು ಮೇಲೆ ನಿಕ್ಲು ಮಲ್ಲ ಶಬ್ದ ಒಂದು ಬೇತ ಊರ್ಧ್ವ ಮುಖಿ ಇದು ಶಾಬಾಸ್ ಅಂಚ ದಾಯ ಎಂಕ್ಲ ಮರ್ಯಾದೆ ಅಂಚಿನ ಯೋಗ್ಯತೆ ಅಂಚಿನ ಗೌರವ ಅಂಚಿನ ಹಣೆ ಹೇಳು. ತಿಳಿದವರನ್ನು ಮಾತ್ರ ಹೇಳಿದ್ರು. ಮೊದಲು ಅಡಿ ನೋಡು ಮತ್ತೆ ಮುಡಿ ನೋಡು. ಮುಡಿ ಏನ ಮುಡಿ ಹತ್ತು ಮಾರಯ ನೀನು ಕೆಳಗೆ ನೋಡಿ ನಡೆ. ಬಜ್ಜಿ ತಾಳಿದವ ಬಾಗಿಯಾನು, ನಾನು ಒಳಗೆ ತಾಳು ಬಾಗಿದವ ತುಂಬಿಯಾನು. ಈ ಬಾರಿ ಮಾತು ಇರೋದು ಗೊತ್ತುಂಟು. ಈ ಊರಿದ ಸ್ವಲ್ಪ ಈ ಪಿಜಿನ್ ಉಂಡತ ಆ ಪಿಜಿನ್ಕೇನು ಇರುವೆ ಆ ಪಿಜಿನಿಗೆಲ್ಲ ಗೊತ್ತುಂಟು ಯಾರು ಏನು ಅಂಚಾತು ಕ್ರಮಾಂಚೋತನು ಈ ಮಲ್ಲ ಗಾಡಿ ಬಂದಾಗ ಎಲ್ಲ ಗಾಡಿ ಮತ್ತೆ ಬರಿ ಕುಂತೋಡು ಇಂಚ ನೀನು ಗಾಡಿಯಾ ಅವನು ಉದಾಹರಣೆ ಹಾಗೆ ಈತ ಮಲ್ಲ ನರಮನಿ ಬಂದಾಗ ಇದು ಹೇಳಿ ಹಾಗೆ ಇದು ಜನ ಯಾರು ಬಲ್ಲ ರೋಗ ಉಂಟ ನಿನಗೆ? ಅದೇ ರೋಗ ಗುರ್ತಜ್ಜಾನಗಳಿಂದ ಮಲ್ಪದೆ ಗೊತ್ತಾಯ್ತು ತಿಗಲ ಗಟ್ಟಿ ಉಂಡತ್ತ ತಿಗಲ ಗಟ್ಟಿ ಉಂಡತ್ತ ಎಲ್ಲ ಉದಾರ ಅನ್ಪೆ ಚಿಲ್ಲರ ನರಮಾನಿ ಐತಿ ಮತ್ತೆ ಚುಂಗಡಿ ನರಮಾನಿ ಐತಿ ಮತ್ತೆ ಪುಷ್ಕು ನರಮಾನಿ ಐತಿ ಮತ್ತೆ ಏನೋ ಯಾನೆ ಈ ಊರುಂಡತ್ತ ಈ ಊರುದ ತನಿಕ್ಕುಲು ಏನಾ ಉಂಟಾಡ್తున్నాయి ಅಷ್ಟೇ ಆತ ಇಲ್ಲೇ ಮಲ್ಪಡಿಸಿ ಆಗಸ ರಾಜಕ್ಕೆ ಆರಿಲು ರಜಗಾನಿ ಕೇಳಿನ ಮಾತ ಮಡಿವಾಳ ಮುಡಿಯಾರಿ ನಿಕ್ಕೆ ನಿಂಗ್ಯಾರ ಕೇಳು ನಿಕ್ಕೆ ಭಾಷೆ ಕಲ್ಪನೆರಿಯಾ ಅಗಸ ಅಗುಸೆ ಎಂಜಿನ ಅಗುಸೋಡ ಅದ ಅಗೋಸು ನೋಡ್ಬಿಡೆ ಏನ್ ಅಗೋಸು ಎಂಜಿನ ಬಟ್ಟೆ ಬಗೆ ಈ ನೋಪ ಅಂತ ಬೆಟ್ಟಿದಿನಪ್ಪ ನೀನು ಎಟ್ಟಮ್ಮ ಅಪ್ಪ ಅಪ್ಪ ಅಮ್ಮ ಬಾಲೆ ಮರ್ಯಾದೆ ಕೊಡ್ತು ಬಾತೇರಿ ಮತ್ತೆ ಎಂತದು ನೀನು
ನಿನ್ನ ಉದ್ಯೋಗ ಎಂತದ್ದು? ಕುಂಟಾಡ್ತು ಬಟ್ಟೆ ಒಗೆಯುವುದು. ಈ ಬಟ್ಟೆ ಒಗೆಯುವವನು ನಿಲ್ಲು. ಈ ಬಟ್ಟೆ ಒಗೆಯುವವನನ್ನು ಸೆಕಣಿ ತೆಗೆಯುವವ ಅಂತ ಹೇಳ್ಬೇಕಾ? ಐಕ್ಯ ನಾವಂದ್ರೆ ಜನ. ಹೌದಾ? ಪಂಪುನ ನೀ ಮಾಡುವ ಕರ್ಮ, ನೀ ಮಾಡುವ ನಿನ್ನ ಕರ್ಮ, ಮಲ್ತನ ಕರ್ಮನೇ ಹೆಚ್ಚಾದ. ಇದು ಅರ್ಥ ಇಲ್ಲ ಮಲ್ತನ ಕರ್ಮ. ಆ ಕರ್ಮಕ್ಕೆ ನಿನಗೆ ನಾಮ ಅವು ಬಣ್ಣ ಹತ್ತಿ ಒಂದು ಏರಿಯಾ ತಿಕ್ಕಿಸಾತ ದಾನಯ ಅಂತಂದು ಮಡಿವಾಳ ಅಂದ್ ಮಡಿವಾಳರೇ ಅಗಸರೇ ಅಣ್ಣ ಅವು ಎಡ್ಡ ಅಮ್ಮ ಗುಡ್ನ ಬೇರೆ ಚಿಕ್ಕಲ ಬಡ್ದು ಮಡಿವಾಳ ಬಂಡದ್ದು ಬೇಗ ಇತ್ತಿನ ಪೂರ ತಾಳು. ಕೇಳುವಾಗ ಕೇಳುವಂತೆ ಅವನ ವರ್ತನೆ ಕೇಳಕ್ಕೆ ಮಗು ಒಂದು ಬರುತ್ತದೆ, ಮುಕ್ತತೆಯನ್ನು ಕಾಣಿಸ್ತದೆ. ಏನಪ್ಪಾ ಮಗು ಅಂತ ಕೇಳ್ತೇವೆ, ಅದಕ್ಕೆ ಕಾರಣ ಅದರ ಮುಕ್ತತೆ. ಒಬ್ಬ ಬರ್ತಾನೆ, ಮುಗ್ಧತೆ ಇದೆಯಾ? ಈಗ ಹೀಗೆ ಮಾಡಿಕೊಳ್ಳುವವರಿಗೆಲ್ಲ ನಾವು ಕೂಡ ಹೀಗೆ ಗಟ್ಟಿ ಉಂಟು ಅಂಚ. ಅದೇ ನಿನ್ನ ಹಿಂದೆ ಗಟ್ಟಿ ಉಂಟು ಎನ್ನುವುದರಿಂದಲೇ ನೀನು ಗಟ್ಟಿಯಂತೆ ಮಾತಾಡ್ತಾ ಇದ್ದಿ. ಈಗ ಅದೇ ನಿನಗೆ ತಟ್ಟಿ ಅಭ್ಯಾಸ ಯಾವುದಕ್ಕೆ? ಆ ಬಟ್ಟೆಯನ್ನು ಕಲ್ಲಿಗೆ. ಏನರ್ದಿಲ್ಲ ಹೌದು. ಕತ್ತೆ ವಾಹನ ಎಂಚಿನ ಮಾರೆಯ ಕತ್ತೆ ಅಲ್ಲಲ್ಲ, ಈ ಕಡಿಮೆಯ ವಿಷ್ಣು ಯಾವುದನ್ನು ಏರ್ತಾನೆ? ಪಕ್ಕಿದ ವಿತ್ತು ಗರುಡ ವಾಹನ. ಈಶ್ವರ ನಂದಿ ವಾಹನ, ಷಣ್ಮುಖ ಮಯೂರ ವಾಹನ. ನೀನು ಕತ್ತೆ ವಾಹನ. ಬಾತೇರ ಬರ ಅಂತ ಕುಲ್ಲ ವಿಷಯ ಇದು ಮಾತಾಡ್ಲಿಕ್ಕೆ ಹೊತ್ತಿಲ್ಲ. ನಾವು ಈ ದಾರಿಯಲ್ಲಿ ಬರ್ತಾ ಇದ್ದೆವು, ನೀ ಕಣ್ಣಾರೆ ಕಂಡೆ. ನೀ ಹೇಳಿದೆಯಲ್ಲ ನಾನು ಇಲ್ಲಿಯ ಬಟ್ಟೆ ಒಗೆಯುವವ, ನೀನು ಒಬ್ಬ ರಜಕ. ನೋಡು ಪುಣ್ಯಾತ್ಮ, ವಾಸನೆ ಬರ್ಕೊಂಡು ಅವು ನೀರಿತು ಒಂದು ವರ್ಷ ತಾಂಡಿಯ ನೋಡಂತೆ. ಬಹಳ ದೂರದಿಂದ ಬಂದೆವು ನಾವು. ಯಾರ ಬರಲಿಕ್ಕೆ ನೋಡ ಬರುವಾಗ ರಾಜಬೀದಿಯಲ್ಲಿ ಧೂಳು ಧೂಳು. ಹೌದಾನ ಮರ ಸರಿ ಮಲ್ಪಡ್ದು ನಾವೊಂದುಂಟು ಅಂಚಿದ್ದೆ. ಹೌದಾ? ಆ ಧೂಳು ಅಂಟಿಕೊಂಡಿದೆ. ಪುರಪ್ರವೇಶ ಮಾಡಬೇಕು ಅಂತಿದ್ರೆ ಉಂಟಲ್ಲ ನಿನ್ನ ಗಂಟು, ಆ ಗಂಟಿನಿಂದ ಹೊಸ ಬಟ್ಟೆಯನ್ನು ನಮಗೆ ಕೊಡು, ಹಳೆ ಬಟ್ಟೆಯನ್ನು ನಿನಗೆ ಕೊಡ್ತೇವೆ. ಇದನ್ನು ಒಗೆದು ನಾಳೆ ಕೊಡುವಾಗ ನಿನಗೆ ಇದ್ರೆ ವ್ಯವಸ್ಥೆ ಮಾಡ್ತೇವೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮಣ್ಣು ಮಾಡಿ ದಾಯ ಬಂಡೆ ಸೈಪನೇಟ ಬದುಕು ಜಾರು ಯಾಕೆ ಆಯ್ತು ದುಮ್ಮೆ ಬಾಬಾರಿ ಬಂಡಿ ಪಾತೆ ಹಂಚಿನ ಹೋದ್ರು ನಿನ್ನನ್ನೊಂದು ತೆಗೆಯದೆ ಹೋಗುದಿಲ್ಲ. ಮದವನ್ನು ತೆಗೆಯದೆ ಮದ ನಿನಗೆ ಮುದದಿಂದ ಮೊದಲೇ ಆರಂಭ ಅಂದ ಆಯ್ಕೆ ದುಮ್ಮ ನಿಕ್ಕ ಮಂಗಳ ನೋಡುವ. ಅವು ಏನ ಗುಂಟು ಯಾರ ಮತ್ತೆ ತೊಂಜಲ ಗುಂಟು ಕೊರಿಯದೆನ್ನಿಗೆ ನಿಕ್ಕ ಅವು ಇಡೆ ಮುಟ್ಟೆತ್ತು ಅಲ್ಲ, ತೊಂದರೆ ಇಲ್ಲ, ನಾವು ಮಡಿಕೆ ಹಾಕಿಕೊಳ್ತೇವೆ. ಅಂಚತ್ತು ತನಕಲ್ಲ ಮಡಿ ಗುಂಟು ಕೇನೋಡ್ದಾಡ ದನಾಡ ಸಂಬಂಧ ಪಡು ಈ ತರ ಮಿತ್ರ ತಿರ್ತು ಅದೇ ತಿರ್ತು ಮಿತ್ರ ನಿಕ್ಕ ಕೊಂಬುಂಡ ಇಲ್ಲ ಏಳಿ ಬರ್ತದೆ ತನಕಲ್ಲ ಗುಂಟು ಕೇಂದ್ರ ಯಾರು ಕೊರಿಯದ ಹೆಣ್ಣಿಗೋ ಎಲ್ಲಾರು ಕೇಂದ್ರ
ಯಾರು ಉತ್ತರ ಕೊಡೇರಿ ಆ, ಏನಿಕ್ಲು ಪೊರಂಕುಲು ಈಗ ನಾವ್ಯಾರು ಅಂತ ಗೊತ್ತಾಗಲಿಲ್ಲ. ಯಾರ್ಯಾ? ನಿನಗೆ ತಲೆ ಉಂಟು. ಬೇಗ ಹೋಗ್ಕೊಂಡು ಕೆಲವು ಅದು ಅದು ಹಾಗೆ ದುಷ್ಟರಿಗೆಲ್ಲ ಬೇಗ ತಲೆಗೆ ಹೋಗ್ತದೆ. ಅಂದ್ರೆ ತಲೆಗೂ ಹೋಗ್ತದೆ ಮೇಲೂ ಹೋಗ್ತಾರೆ. ಅಂದ್ರೆ ಕಳ್ಳ ಮಾತ್ರ ಅಲ್ಲ, ಕಳ್ಳ ರಾಜ. ಅಂಚ ರಾಜ ರಾಜ ಅಂಚ ಯಾರು ಕಳ್ಳ ರಾಜ? ಜನಕುಲು ಶಾಬಾಸ್. ಎಟ್ಟ ವಿಷಯ ಗೊತ್ತು ಅಣ್ಣ ಗೊತ್ತಾಂಡೆ ಜನ ತೂಯಿಸಿ ಅದಕ್ಕೆ ಓಡ್ತೊಂಡಾರದು ಗೊತ್ತಾಂಡೆ ಕಳ್ಳ ರಾಜ ರಜಕ ಹೆದರ್ಕೊಂಡಿದ್ದೇವೆ ಅಂತಂದು. ಆದರೆ ಒಂದು ಈಗ ನಿಮಗೆ ನಾವು ಯಾರಂತ ಗೊತ್ತಾಗಿಲ್ಲ. ಒಲ್ತು ಹಾಕೊಂಡು ಬರ್ತಾರೆ ಅಣ್ಣ ಇನಿ ಮುಟ್ಟ ಈ ಊರುಳು ನಿಕ್ಕಲ ಮುಸುಂಟು ತೂತು ಜಾನ ಬಲ್ಲವರೇ ಬಲ್ಲರು, ಫುಲ್ಲರೇ ನರಿವರು, ಅವಳ ಒಂಜಿ ಅಲ್ಪರೇನು ಅರಿವರು. ಏನ ಇಂದು ಮಾಡ್ತಂದಿಲ್ಲ ಇಂದು ಮಾಡ್ತಂದಿಲ್ಲ ಈ ನೀನು ಅದೇ ಅಲ್ವಾ? ಇಲ್ಲ ನೀನ್ ಮಾಡ್ಲಿಕ್ಕೆ ಉಂಟ. ಅಪ್ಪ ಅವು ಯಾರು ಇಲ್ಲ ಹೆಂಗ್ ದಯಮಾನ ಈ ಕೆಸರಿ ಕಲ್ಲು ದಕ್ಕುವ ಅಲ್ಲ ಕಾರಣ ಉಂಟು. ಎಂಚಿನವು ನಾವು ಬೇರೆ ಯಾರು ಅಲ್ಲ, ಹೇಗೆ ಅದಕ್ಕೂ ಇನ್ನ ಮಹಾರಾಜನಾದಂತಹ ಕಂಸನಿಗೆ ಅಂದು ಹತ್ತಿರದವರು ನಾವು. ಯಾಕೆ? ಓ ಜೋಕ್ಲೆ ನಿಕ್ಲೆ ಪಾತ್ರೆ ಕೆಣ್ಣಂಗೆ ಯಾನು ಬಿಡು ಇತ್ತೆ ತೈತ್ರ ಪುಣ್ಣಾಲ್ ಹಾಕಿದ ಉಂಟದು ಅಂತ ಹೇಳ್ತಿದ್ದು ಕುಡಾಸ ಅಯ್ಯು ಅದು ಯಾಕೆ ಹಾಗೆ? ಹೆಣ್ಣ ಅಂದ್ರೆ ಜೀವ ಬರುವುದಾ ಪಾತ್ರೆ ಕೆಂಡ ಹೆಣ್ಣ ಹೆಣ್ಣ ಎಣ್ಣಾತಿ ಪುನಃ ಪುನಃ ಪೂನಾತ್ ಅದೇ ಪೂನನ ಒಯ್ಪೊಡ್ಚಿ ದಾಯಕೇನೆ ದನಿಕುಲ ಸಂಬಂಧ ಆತ ಅವು ಅಂಚನೆಯ ಸಕ್ಕರೆ ಇತ್ತಿನಾರೆಗೆ ಬಿಜಿನಿ ಬರ್ಬಿಡು ಅಲ್ಲ ದನಿಕುಲ್ದ ಒಂದು ಉಂಟದು ಗೊತ್ತಾಂಡು ಇತ್ತ ಯಾರು ಏರೋ ಪನ್ಪುನ ಕೇಂದ್ರದು ಬತ್ತು ಸಂಬಂಧ ಯಾನು ಆಯ್ನ ಪಲಾನ ಮೆಗ್ಗೆನ ಬೊಡದಿನ ಮರ್ಮನ ಕಂಡನಿನ ಅಕ್ಕನ ಮಾಮಿನ ಅವು ಒಂದು ಬಂಡದು ನಿಖಲ ಸಂಬಂಧ ನಿಖಲ ನಾವು ತೊಂಡೆಕಾಯಿ ಸಂಬಂಧ ಮಾಡ್ಲಿಕ್ಕೆ ಬಂದವರಲ್ಲ. ಬಕಂಜಿನ ನಾವು ಕಂಸ ಮಹಾರಾಜನ ಅಳಿಯಂದರಾಗಿದ್ದೇವೆ. ಅಳಿಯಂದಿರೈ. ಓ 60 ರೈ ಅಂಜಿನ 60 ರೈ ಅಳಿಯಂದಿರೈ ಅಳಿಯಂದಿರ ಬಡ್ಡ 60 ಅರ್ಲತ್ತ ಅಚ್ಚೆ 60 ನಿಮ್ಮ ಭಾಷೆಯಲ್ಲಿ ಹಾಗೆ ಅಂದು ಅಂದ್ರೆ ಅಳಿಯಂದಿರು ಹತ್ತು ಬಂಡ ಯಾವಂದು ಎಂಗ್ ಮೂಲರ್ದ ಬಡಾಪುಂಡು ಅಳಿಯ ಬಂಡ ಇಂದ ಅಪ್ಪೆ ಏರು ಅಮ್ಮೆ ಏರು ಅವು ಬಡ ಎಂಕ್ ಒಟ್ಟು ಸಂಬಂಧ ಆಪುಜವು ದೇವಕ್ಕೆಮ್ಮ ಗೊತ್ತಿದೆಯಾ? ಓ ಮಗ ಏನದಕ್ಕೆ ನಮ್ಮಾಯಿ ದೇವಕ್ಕೆಮ್ಮನ ಬಗ್ಗೆ ಗೊತ್ತಿದೆ. ಅತಿರ್ಥ ಇಲ್ಲದತ್ತ ಮತ್ತೆ ಮೇಲಿನ ಮನೆದ್ದು ಅವು ಗೊತ್ತಿಲ್ಲ. ನಿಕ್ಕಲ ಬಣ್ಣ ದನಿಕುಲ್ಲ ತಂಗಡಿ ಐನೇ ಅನಕೇನು ಗೊತ್ತು ಉಂಡ ಅಂದ ಎನ್ನಡಕ್ಕೆ ಎನ್ನ ಈತಲ್ಲೇ ಬಾಲ ಇಪ್ಪನ ಆದಿಪ್ಪನಾಗಲೇ ತಗೊಳ್ತಪ್ಪ ಜನ ಯಾನು ಎಂಕ್ಲ ದನಿಕುಲು ಕಂಸರಾಜರು ತಂಗಡಿ ಪಟ್ಟ ಬಾರಿ ಪ್ರೀತಿ ಮೋಗಿ ಅಂದಪ್ಪ ಅವರ ಗಂಡ ವಾಸುದೇವರಾಯರು 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 ಈಗ ಇದ್ದಾರ? ಖಂಡನಿ ಮಾರಾಯ ವಸುದೇವ ಗೊತ್ತಿದ್ದ ಎರಡು ತೆರಿನ ಯಾಗುಲ್ಲ ವಿಷಯಕ್ಕೇನು ತಂಗಡಿನ ಮದುವೆನ ಬಾರಿ ಗೌಜಿ ಗಮ್ಮತ್ತು ಮಲ್ತೇವೆ ಆತು ಮೋಕೆ 6 ಇಂಚ ಜನಕ್ಕೂ ಲೆತ್ತೊಂದು ಈ ದಬ್ಬನಡು ಬಣ್ಣಗೊಂಡತ್ತ ದಪ್ಪಣ ಅಲ್ಲೂ ದಿಬ್ಬಣ ಒಂಚೂರು ಹೆಚ್ಚು ಕಮ್ಮಿ ಅಂಡ ಊರ್ದಲ್ಲ ಮುರುಕು ಬಂದಾಗ ಏತು ಜನಂದ ಇಂಚನೆ ಜಿಮ್ಮಿ 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 ಎಂತದ್ದು ಅವು ಪುರಿ ಆತೀನಿ ಎಂಕ್ ಅದು ಬಹುಶಃ ಈಗ ಗುಣ ಆಯ್ತಾ? ಓ ಪುಣ್ಯಾತ್ಮ ಜನಕ್ಕಳ ಇತ್ತಿಲ್ಲ ಮರ ತುಂಬುಡ್ದು ಬೀಳಾಡ್ದು ಹಾಗೆ ನಿಕ್ಲು ಬರ ಏಪ ಉದ್ದಾರ
ಆತ ಜನ ಬರ್ತಿದ್ದಾರೆ ಇಂಚ ಪೋನಾಗ ದನಿಕಲು ಆಯ್ತಾ ರಥದ ಕುದುರೆ ಉಂಡತ ಆಯ್ತಾ ಒಂದು ಆರೆ ಬರ್ತೋಯ್ತೇವೆ ದುಂಬುಡ್ದು ಬನ್ನಾಗ ದಾನು ಮಿತ್ತಿ ಕೊಚ್ಚಿ ಸೊರಕೆ ಉಂಡು ಮಾರ ಏರು ಪಂಡಿನಾಗ ಗೊತ್ತುಂಜಿ ಅಪ್ಪ ಗೊತ್ತಾನು ದುಷ್ಟ ಕಂಸ ನಿನ್ನ ತಂಗಿಯ ಮದುವೆಯ ಸಂಭ್ರಮದಲ್ಲಿ ಉಬ್ಬಬೇಡ ಮೂಡೆ 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 ಬೇರೆ ಇಲ್ವಾ ಮೂಡ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವಂತ 8ನೇ ಮಗುವಿನಿಂದ ನಿನಗೆ ಮರಣ 8ನೇಲ 10ನೇಯ 8ನೇಯ ಅಂದು ಅಷ್ಟಮ ಗರ್ಭ ಪಡ್ದಿಂದ ತಂಗಡಿ ಪೆದ್ದ ಬಾಲೆ ಕೆರ್ಪುಂಡದು ದನಕ್ಕೆ ಎಂಡಿಸಾದು ದನಕ್ಕೆ ಮಾಡಿ ಬಂಡೆ ವೆಚ್ಚ ಎನ್ನ ತಂಗಡಿ ಪೆದ್ದಿನ ಬಾಲೆ ನೆನ್ನೆ ಕೇರಳ ಅಂದಾಂಡ ಅಂಚಿನ ತಂಗಡಿ ಬೋಡ ಬಂಡದು ಅಡೇಗೆ ಜುಟ್ಟು ಬತ್ತಂಡರು ಬೆಚ್ಚಡು ಜುಟ್ಟು ಬಾತಿ ಕಟ್ಟಿ ಕತ್ತಿ ಬತ್ತಂಡರು ಮಾರವಿ ಏಕತಾಳು ಒಂಜಿ ಪದ್ಯ ಪಟ ತಂಗಿಯ ಎನಕಿವಳು ಗಡಂಗಿಗೆ ಊರ್ದವು ಬೆಟ್ಟು ದಡ್ಡಂಗ್ ಪಟ ತಂಗಿಯ ಎನಕಿವಳು ಎನ ಒಡಲಿಗೆ ವಿಷವಾದಿವಳು ಪಟ ತಂಗಿಯ ಎನಕಿವಳು ಎಲ್ಲ ಒಡಲಿಗೆ ವಿಷವಾದಿವಳು ಮುಂದೆ ಹೋಗಲಿ ತುಂಬುದ ಕಾಕಾಯಿ ಪರಿತು ಹೋಗ್ತೀನಿ ಮಾರಯ್ಯ ಅತ್ತೆ ಬೆಚ್ಚಾಂಡರಿಗೆ ತರ ಕಡ್ಪದು ಕತ್ತಿ ತೆರ್ಪಿನಾಗ ಬಾವಾ ಕೆಟ್ಟಡೆ ಬಾವಾ ಇದನ್ನ ಮರಿತಲಕ್ಕೆ ಗಿಡ ಅಲ್ಲ ನೀನು ಶರಣಾಗ್ತಿ ಅಡ್ಡ ಬೂರ್ನತ್ತೆ ಅನ್ನ ಕಂಡನೆ ವಸ್ತೇವ್ರ ವಸ್ತೇವ್ರ ಅರು ಪಂಡಿನಿ ಬಾವಾ ಈ ಬಾಲೆ ಆಳಿದ ಆಯ್ದು ಕೆರ್ಪ ಆಲತ್ತು ಭಗವಾನಿ ಪೆದ್ದಿನ ಜೋಕ್ಲತ್ತ ಅಲ್ಲ ಜುಟ್ಟು ಬಿಡು ಅಲ್ಲಿ ಪೆದ್ದಿನ ಮಾತಾ ಜೋಕ್ಲೇನೆ ನಿಕ್ಕಿ ಅನ್ನ ಕನ್ನಡ ಕೊಡ್ಪೇಂಡೆ ಮುಂದೆ ಏನಾಯಿತು ಆಡೆ ಬಾರಿ ಗೊಸ್ಸಾಂಡೆ ಜುಟ್ಟು ಬಿಡಿಯರು ಪೆದ್ದಿಯರು ಸುರೂತ ಬಾಲೆ ಕಣ್ಣ ತನಿಖೆ ಕೊರಿಯರು ಆ ಬಾಲೆದ ಮೋನೆ ತೂನಗ ತನಿಖೆನ ಕರಲು ಒತ್ತುಕೊಂಡು ಪೂರು ಬಾಲೆ ಆಯ್ತಾ ನಿನ್ನ ಮುಖದ ಹಾಗೆ ಇದ್ದಿರಬಹುದು ಬಾರಿ ಗುಡ್ಡ ಎಂಕೆ ಬಾಲೆ ಕೊರ್ಲತ್ತ ಬಾರ್ ಬಂಡೇರು ಬಾವಾ ಈ ಬಾಲೆ ಕೊಡು ತಾಂಕಲ ಎಂಕಂದು ಬಡ್ಚಿ ಎಂಕು ಪೋಡನ ಎನ್ಮನ ಬಾಲೆ ಅವ ಪುಟ್ಟಿ ಸಾತ ಕಣ್ಣದ ಕೊರ್ಲಾದು ಏನಾಯಿತು ದೇವಕೆಮ್ಮ ಪೆದ್ದಿಯರು ಒಂಜತ್ತು ರಟ್ಟತ್ತು ಮೂಜತ್ತು ನಾಲತ್ತು ಐನತ್ತು ಆಜಿ ಜೋಕ್ಲೆ ಪೆದ್ದಿಯರು ಏನಾದರೂ 6 ಮಕ್ಕಳು ಜಾಲ್ದು ಗೊಪ್ಪೋದಿತ್ತೇರಿ ಅಂಡ ವಿಷಯ ಅಂಚನೆ ಗೊತ್ತಿಲ್ಲ ಎಲ್ಲ ದನಿಕಲು ಮಾತಾಡ್ಲ ದುಂಬುಳ್ಳೇರು ಲೆಕ್ಕಡು ಮಾತ್ರ ಬಾರಿ ಬೀಗ ಅದು ಹೇಗೆ ಗೊತ್ತಾಂಡು ಆನ ತಾರೆ ಹಾಲು ಮಾಡ್ತಾರೆ ಆರು ರಾತ್ರಿ ಬರ್ತದೆ ಯಾರು ಬ್ರಹ್ಮ ಮಾನಸಿಕ ಬರ್ತದೆ ಅಯ್ಯೋ ಮಾನಸಿಕ ನಿನಗೆ ನೋಡ್ತಾರೆ ಅಯ್ಯೋ ನಾರದರು ಬತ್ತು ಬಂಡೇರು ಓ ಪುಣ್ಯಾತ್ಮ ಆಜಿ ಜೋಕ್ಲ ದಾಯ ಬಿಡ್ತಾಯಿ ನಿನ್ನ ಪಗೆ ಮುನ್ನ ಐಟ ಇಪ್ಪರ ಸಾಜಂಡು ಜೋಕ್ಲ ಕೆರ್ಲ ಎಂಚಾವು ಪುಟ್ಟದ ನರಮ ಅಂಚಿನೇ ಆದಲ್ಲೇ 6 2 8 8 6 2 6 8 4 4 8 ಲೆಕ್ಕ ಬಂಡಿನಿ ಅಂಚಾದು ಆ ಜೋಕ್ಲೆ ಕೆರಡು ಬಂಡೇರಿ ಕೆರಡು ಆಪುಜಿ ಬಂಡೇರಿ ದನಿಕಲನ್ನ ಇಲ್ಲಡೆ ಬರ್ತೇರಿ ಜೋಕ್ಲೆ ಕೆರ್ಪಂಜ ಗೊತ್ತಾಂಡು ಆ ಕಲ್ಲಿಗೆ ಹಾಕಿದಿ ಜೋಕ್ಲೆ ಕೆರ್ಪ ದೃಶ್ಯ ಆರು ತೂತೆ ಮುಖ ಅಂಚಾಯ ಆ ಜೋಕ್ಲೆ ಕೆರ್ತಾರೆ ಈಗ 6 ಮಕ್ಕಳು ಸತ್ತರು. ಅವತ್ತು 7ನೇ ಗರ್ಭ ತಳೆದಳು ದೇವಕಿ. 7ನೇಯದ್ದು ಜಾರಿತು. ಜಾರಿತು ಹೋಗಿ ರೋಹಿಣಿಯ ಗರ್ಭ ಸೇರಿತು. ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಕರ್ಷಿಸಲ್ಪಟ್ಟ ಸಂಕರ್ಷಣ ಸಂಕವಾಸನ ಅದು ನಿನ್ನ ಕುಟುಂಬದವರಿಗೆ ಹಾಕು ಪಾಪಿ. ಅವನೇ ಬಲಭದ್ರ ಸ್ವಾಮಿ. 8ನೆಯ ಗರ್ಭ ಹುಟ್ಟಿತು, ನಂದ ಗೋಕುಲದಲ್ಲಿ ಸೇರಿತು, ಬೆಳೆಯಿತು. ಆ ಗರ್ಭವೇ ಗೋವಿಂದ ನಾನೇ. ಮಗ ನಿನ್ನ ಜುಟ್ಟು ಈಗ ಐತಿ, ನಿನ್ನ ಜುಟ್ಟು ಈಗ ಐತಿ. ಮತ್ತೆ ತಟ ಪಟ